ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಪ್ರಥಮ ಪ್ರದರ್ಶನ ನನ್ನ ನೆಚ್ಚಿನ ತ್ರಿವೇಣಿ ಚಿತ್ರಮಂದಿರದಲ್ಲಿ ಮೊಟ್ಟ ಮೊದಲ ಪ್ರದರ್ಶನ ಬೆಂಗಳೂರಲ್ಲಿ ಪ್ರಾರಂಭ ಆಗ್ತಿದೆ. ರಾಜ್ಯದ ಎಲ್ಲ ಕಡೆ ಇದೇ ಥರ ಸಂಭ್ರಮವನ್ನು ನಾನು ಕೇಳ್ತಾ ಇದ್ದೀನಿ, ವರದಿಗಳು ಬರ್ತಾ ಇದ್ದಾವೆ. ಈಗ ನಮ್ಮ ವಶಿಷ್ಠ ಸಿಂಹ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾನೆ, ನಮ್ಮ ನಾಯಕ ನಟ. ಕನ್ನಡಿಗರು ಒಳ್ಳೆಯ ಚಿತ್ರನ ಪ್ರೀತಿಸ್ತಾರೆ, ಆಧರಿಸ್ತಾರೆ ಅನ್ನೋದಕ್ಕೆ ಈ ಸ್ವಯಂ ಪ್ರೇರಿತವಾದಂತಹ ಮೆರವಣಿಗೆ ಮತ್ತು ಸಡಗರ ಕಾರಣ. ಇದೆಲ್ಲ ಸ್ವಲ್ಪ ನೋಡೋದಕ್ಕೆ ಕ್ಲೀಶೆ ಅನ್ನಿಸ್ಬೋದು, ಆದರೆ ಸಿನಿಮಾ ಅಂದರೆ ಒಂದು ಸಂಭ್ರಮ ಇರುತ್ತೆ. ಜನ ಸೇರಬೇಕು, ಚಿತ್ರಮಂದಿರ ತುಂಬಬೇಕು ಅಂತ. ಇವತ್ತು ಬೆಳಗ್ಗೆ 8 ಗಂಟೆಗೆ ಬಂದಾಗ ನಮಗೆ ಟಿಕೆಟ್ ಇರಲಿಲ್ಲ, ಇಲ್ಲಿ ಇಡೀ ತ್ರಿವೇಣಿ ಹೌಸ್ಫುಲ್ ಆಗಿತ್ತು. ಇದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಮತ್ತು ನನ್ನ ಎಲ್ಲ ಕನ್ನಡ ಪ್ರೇಕ್ಷಕ ಬಂಧುಗಳಿಗೆ, ನಮ್ಮ ಮಾಧ್ಯಮ ಬಂಧುಗಳಿಗೆ, ವಿಶೇಷವಾಗಿ ನಮ್ಮ ಸಿನಿಮಾನ ಎಲ್ಲ ಕಡೆ ಹೈಲೈಟ್ ಮಾಡಿದವರು ಅವರು. ಮತ್ತು ಗೊತ್ತಿಲ್ಲದ ಅನೇಕ ಪ್ರೇಕ್ಷಕರು ರಾಜ್ಯದಾದ್ಯಂತ, ವಿಶ್ವಾದ್ಯಂತ ನನಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಅವರಿಗೆಲ್ಲ ನಾನು ವೈಯಕ್ತಿಕವಾಗಿ ಕೆಲವರಿಗೆ ಉತ್ತರ ಕೊಡೋಕ್ಕಾಗಿಲ್ಲ, ಈ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಗೆ ಋಣಿ, ನಿಮ್ಮ ಪ್ರೀತಿಗೆ ಋಣಿ, ನಿಮ್ಮ ಪ್ರೀತಿಗೆ ಋಣಿ. ಈ ಥರದ ಚಿತ್ರಗಳನ್ನು ನೀವು ಆಶೀರ್ವದಿಸಿದರೆ ಮಾತ್ರ ನಮ್ಮಂತಹ ಕೆಲಸ ಮಾಡುವವರಿಗೆ ದೊಡ್ಡ ಧೈರ್ಯ, ಉತ್ಸಾಹ, ಆತ್ಮವಿಶ್ವಾಸ, ನಮ್ಮ ನಿರ್ಮಾಪಕರಿಗೆ ಅವರು ತೊಡಗಿಸಿದ ಬಂಡವಾಳ ವಾಪಸ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ನಿನ್ನೆ ಅಷ್ಟೇ ನಿಮ್ಮ ಜೊತೆ ಮಾತಾಡಿದ್ದೆ. ನಾನು ನಿಮ್ಮನ್ನು ಸಹೃದಯರು ಅಂತ ನೋಡ್ತೀನಿ, ಕಸ್ಟಮರ್ ಅಂತ ನೋಡಲ್ಲ. ಯು ಆರ್ ನಾಟ್ ಮೈ ಕಸ್ಟಮರ್. ನೀವು ಸಮಾನ ಹೃದಯಗಳು, ನನ್ನ ಜೊತೆಗೆ ಸ್ಪಂದಿಸುವಂಥ ಸಮಾನ ಹೃದಯವುಳ್ಳವರು. ಇದೀಗ ನೋಡಿ ಈ ತ್ರಿವೇಣಿಯ ಸಡಗರ, ಈ ಸಡಗರ ಎಲ್ಲ ಕಡೆ ಹಬ್ಬಲಿ, ಹರಡಲಿ ಅಂತ ಹೇಳಿ ಅತ್ಯಂತ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ.